ಮಾನ್ಯ ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 307. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ.ವಿ.ಜಿ. ಅವರ ಕಗ್ಗವನ್ನು ಕೇಳಿ ಬರೋಣ. ಇಹುದಕ್ಕಿಂತೊಳಿತಿಹುದು ಒಳಿತ ಗಳಿಸಲ್ಪಹುದು ಸಹಸಿಸುವೆನದಕೆನುವ ಮತಿಗಿನೇ ಪ್ರಗತಿ ರಹಸ್ಯದ ಬುಗ್ಗೆಯದು ಚಿಮ್ಮುತಿಹುದೆಲ್ಲರೊಳು ಸಹಜವಾ ಮತಿ ಕೃತಕ ಮಂಕುತಿಮ್ಮ ಸಹಜವಾ ಮತಿ ಕೃತಕ ಮಂಕುತಿಮ್ಮ. ಬಂಧುಗಳ, ಈಗಾಗಲೇ ಇರುವ ವ್ಯವಸ್ಥೆಯು ಎಲ್ಲವೂ ಚೆನ್ನಾಗಿದೆ. ಇದಕ್ಕಿಂತ ಮಿಗಿಲಾದ ವ್ಯವಸ್ಥೆಯು ಇದೆಯಂತೆ. ಅದನ್ನು ಸಂಪಾದಿಸುವುದು ಮತ್ತು ಪಡೆಯಬೇಕೆಂಬ ಆಸೆಯಿಂದ ಮನುಷ್ಯ ಸದಾ ಹುಡುಕಾಟದಲ್ಲಿದ್ದಾನೆ. ಇದು ಆತನ ಬುದ್ಧಿವಂತಿಕೆಯಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ಆತನ ಕ್ರಿಯಾಶೀಲತೆ ಮತ್ತು ಜಗತ್ತಿನಲ್ಲಿರುವ ಪ್ರತಿಯೊಂದರಲ್ಲಿಯೂ ಹೊಸತನವನ್ನು ಕಾಣುವ ಶಕ್ತಿ ಆತನಿಗೆ ಮಾತ್ರವೇ ಇದೆ. ಆತನಲ್ಲಿ ಸ್ಫೂರ್ತಿಯು ರಹಸ್ಯವಾಗಿರುವಾಗಲೇ ಅದು ಚಿಮ್ಮುತ್ತಾ ಇರುತ್ತದೆ. ಜ್ಞಾನ ವಿಜ್ಞಾನದ ಪ್ರಗತಿಯ ಮೂಲಕ ಎಲ್ಲವನ್ನ ಕಂಡುಕೊಂಡಿದ್ದಾನೆ. ಸಹಜತೆಯಿಂದಲೇ ಕೃತಕ ಭಾವ ಹುಟ್ಟಿಕೊಂಡಿದೆ. ಈ ಭಾವಗಳ ಪ್ರಗತಿಯು ಜಗಕ್ಕೆ ಪೂರಕವಾಗಬೇಕಿತ್ತು. ಆದರೆ ಮಾನವನ ದುರಾಸೆಗಳ ಕಾರಣದಿಂದಾಗಿ ಮಾನವೀಯತೆ ಬಹುದೂರವಾಗಿದೆ. ಸಹಜ ಬದುಕಿನಿಂದ ವಿಮುಖತೆಯತ್ತ ಪಯಣಿಸುತ್ತಿದ್ದಾನೆ. ಅಂತೆಯೇ ಈ ರೀತಿಯ ಸಹಜವಾದ ಬುದ್ಧಿಯು ಕೃತಕವೇ ಆಗಿರುತ್ತದೆ ಎಂಬ ವಿಚಾರವನ್ನು ಮಾನ್ಯ ಡಿ.ವಿ.ಜಿ. ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.